23 ಅಂದರೆ ಭಾನುವಾರ ಬೆಂಗಳೂರು ಬಂಟರ ಸಂಘದಲ್ಲಿ ಕುಂದಾಪುರ ಪ್ರತಿಷ್ಠಾನ ಬೆಂಗಳೂರು ಇದರ ವತಿಯಿಂದ ಕುಂದಾಪುರ ಕನ್ನಡ ಹಬ್ಬ ಎನ್ನುವಂಥ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡಿದ್ದೇವೆ. ಈ ಕುಂದಾಪುರದ ನೆಲಮೂಲದ ಆಚರಣೆಗಳು ಆರಾಧನೆಗಳನ್ನು ಬೆಂಗಳೂರಿನಲ್ಲಿ ಭಾಷೆಯ ಮೂಲಕ ಈ ಭಾಷೆಯ ಹಬ್ಬದ ಮೂಲಕ ನಾವು ಸಂಭ್ರಮಿಸ್ತೇವೆ. ಈ ಕುಂದಾಪುರ ಮೂಲದವರೆಲ್ಲ ಇದರಲ್ಲಿ ಒಟ್ಟಾಗ್ತೇವೆ. ಹಾಗೆ ಸಮಸ್ತ ಕರಾವಳಿಗರು ಕನ್ನಡಿಗರೆಲ್ಲ ಇದು ಒಟ್ಟಾಗಬೇಕೆನ್ನುವಂಥದ್ದೇ ನಮ್ಮ ಆಶಯ. ಈ ಕಾರ್ಯಕ್ರಮ ಬೆಳಿಗ್ಗೆ 9 ಗಂಟೆಗೆ ಇದರದ್ದ ಉದ್ಘಾಟನಾ ಕಾರ್ಯಕ್ರಮ ಇರ್ತದೆ. ನಮ್ಮ ರಾಜ್ಯ ಪ್ರಶಸ್ತಿ ವಿಜೇತರಾದ ಕಂಬಳದ ಸಾಧಕರಾದಂತಹ ಶಾಂತರಾಮ್ ಶೆಟ್ಟಿಯವರು ಇದನ್ನು ಉದ್ಘಾಟಿಸಲಿದ್ದಾರೆ. ಕುಂದಾಪುರ ಹಾಗೂ ಬೈಂದೂರಿನ ಇಬ್ಬರು MLAಗಳು ಗುರುರಾಜ್ ಗಂಟಿಹೊಳೆಯವರು ಹಾಗೂ ಕಿರಣ್ ಕೊಡ್ಗೆಯವರು ನಮ್ಮನ್ನು ಕೂಡಿಕೊಳ್ಳಿದ್ದಾರೆ. ಅದಾದಮೇಲೆ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಿದೆ, ಯಕ್ಷಗಾನವಿದೆ, ನಾಟಕ ಇದೆ, ಹಾಗೆ ಸ್ವರ ಕುಂದಾಪುರ ಎನ್ನುವಂತಹ ಕುಂದಾಪುರದ ನೆಲಮೂಲದ ಒಂದು ಗೀತಗಾಯನ ಕಾರ್ಯಕ್ರಮ ಇದೆ. ಸೊ ಆಮೇಲೆ ಒಂದು ವಿಚಾರ ಸಂಕಿರಣವನ್ನು ಸಹ ನಾವು ಏರ್ಪಡಿಸಿದ್ದೇವೆ. ಇದಾದ ಮೇಲೆ ಸಂಜೆ 5 ಗಂಟೆಯಿಂದ ಸಮಾರೋಪ ಸಮಾರಂಭ ಇದೆ. ಅದರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಶ್ರೀಯುತ ಸಿದ್ದರಾಮಯ್ಯನವರು ನಮ್ಮನ್ನು ಕೂಡಿಕೊಳ್ಳಿದ್ದಾರೆ. ಖ್ಯಾತ ಚಲನಚಿತ್ರ ನಟರಾದಂತಹ ಶ್ರೀಯುತ ರಿಷಬ್ ಶೆಟ್ಟಿಯವರು ಆ ದಿನ ನಮ್ಮ ಜೊತೆ ಇದ್ದಾರೆ. ಹಾಗೆ ಶ್ರೀಯುತ ಜಯಪ್ರಕಾಶ್ ಹೆಗ್ಡೆಯವರು, ಕೃಷ್ಣಪ್ಪ ಅವರು, ಮುರಳೀಧರ್ ಹೆಗಡೆಯವರು ಇವರೆಲ್ಲ ಇದ್ದಾರೆ. ಇವರ ಜೊತೆ ಅನೇಕ ನಮ್ಮ ಕರಾವಳಿಯ ತಾರೆಗಳು, ಅದು ಉಪೇಂದ್ರ ಇರ್ಬೋದು, ಯೋಗರಾಜ್ ಭಟ್ರು ಇರ್ಬೋದು, ಶೈಲ್ ಶೆಟ್ಟಿ ಇರ್ಬೋದು, ಪ್ರಮೋದ್ ಶೆಟ್ಟಿ ಅವರು, ಇವರೆಲ್ಲ ಆ ದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಇದರ ಜೊತೆ ಖಾದ್ಯ ವೈವಿಧ್ಯ ಅಂತ ಆಹಾರ ಮೇಳವನ್ನು ಸಹ ನಾವು ಏರ್ಪಡಿಸಿದ್ದೇವೆ. ಹಾಗೆ ನಮ್ಮ ಊರಿನ ಗ್ರಾಮೀಣ ಕ್ರೀಡೆಗಳ ಸ್ಪರ್ಧೆಗಳನ್ನು ಸಹ ನಾವು ಏರ್ಪಡಿಸಿದ್ದೇವೆ. ಹೀಗೆ ಒಂದು ಸಾಂಸ್ಕೃತಿಕವಾಗಿ ಹಾಗೆ ಸಾಮಾಜಿಕವಾಗಿ ಹಾಗೆ ಒಂದು ಈ ಕ್ರೀಡೆಯಲ್ಲಿರ್ಬೋದು, ಹೀಗೆ ಎಲ್ಲ ಒಂದು ವಿಭಾಗದ ಒಟ್ಟು ಮೊತ್ತವಾಗಿ ಈ ಕುಂದಾಪುರ ಕನ್ನಡ ಹಬ್ಬವನ್ನು ನಾವು ಪ್ರಸ್ತುತಪಡಿಸಲಿದ್ದೇವೆ. ನಿಮ್ಮ ಹೆಸರು ಸರ್? ನನ್ನ ಹೆಸರು ದೀಪಕ್ ಶೆಟ್ಟಿ ಅಂತ, ಕುಂದಾಪುರ ಕನ್ನಡ ಪ್ರತಿಷ್ಠಾನ ಬೆಂಗಳೂರು ಇದರ ಅಧ್ಯಕ್ಷರು.